ಒಳಮಾಡಿ ಕರಿದೋಟ ಬೊಕ್ಕ ಕೆಂಪುಗೊಡ್ಡೆ ಅಂಬ್ಲಮಗರು ಗ್ರಾಮಕ್ಕೆ ಸಂಬಂಧಪಟ್ಟ ಈ ಜಾಗದ ಪರಿಸರದ ಜನಗಳಿಗೆ ನೀರದ ಅಭಾವ ಉಪುನ ಈ ಒಂಜಿ ಸಂದರ್ಭಡು ಜಿಲ್ಲಾ ಪಂಚಾಯತ್ ಸದಸ್ಯರೇನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಬೇಡಂಕ್ಲು ಪಾತ್ರದ ಐಕಿ ಒಂಜಿ ಈ ಭಾಗದ ಜನಗಳಿಗೆ ಒಂಜಿ ಶಾಶ್ವತ ನೀರಿಗೆ ಅನುದಾನನು ಆರು ಒದಗಿಸದು ಕೊಡ್ತೇರು ಜಿಲ್ಲಾ ಪಂಚಾಯತ್ ಅದಕ್ಕೆ ಈ ಭಾಗದ ಮಾತ ನಾಗರಿಕರನ್ನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸೋದಿಲ್ಲ. ಧನಲಕ್ಷ್ಮಿ ಗಟ್ಟಿ ಒಂಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಆರ್ನ ಕ್ಷೇತ್ರಕ್ಕೂ ಸಂಬಂಧಪಟ್ಟಿನ ಅಂಬ್ಲಮಗರು ಅರೆಕಳ ಮಣ್ಣೂರು ಸೋಮೇಶ್ವರ ಈ ಭಾಗವು ಮಸ್ತ್ ಅನುದಾನವನ್ನು ಕಣಯ್ದೇರು ಕೋಡೆ ಅರೆಕಲಡು ಎರಡು ಮೂಜಿ ಭಾಗಗಳು ಈ ಅನುದಾನದ ಲೋಕಾರ್ಪಣೆ ಎಲ್ಲ ಆದಿತ್ತು. ಇನಿ ನಾವು ಮುಲ್ಪ ಸೇರ್ದ ಆರು ಎಂಗ್ಲ ಅಂಬ್ಲಮಗರಿಗೆ ಸಾಧಾರಣ ಈ ಒಂಜಿ 4 ವರ್ಷಗಳು ಸಾಧಾರಣ 1 ಕೋಟಿ ಮಟ್ಟ ಅನುದಾನ ಒದಗಿಸದು ಕೊಡ್ತೇರು. ಅವು ಒಳಚರಂಡಿ ಆದಪ್ಪು, ತಡೆಗೋಡೆ ಆದಪ್ಪು, ಅಥವಾ ಕಚ್ಚಾ ರಸ್ತೆ ಆದಪ್ಪು, ರಸ್ತೆಗೆ ಕಾಂಕ್ರೀಟೀಕರಣ ಆದಪ್ಪು ಬೇತೆ ಬೇತೆ ಅನುದಾನವನ್ನು ಒದಗಿಸಲು ಕೊಡ್ತೇರು. ಅರೆಗಾನ ಕೊಡರ ಅಭಿನಂದನೆ ಸಲ್ಲಿಸೋದು ಆರು ಈ ಸಂದರ್ಭಗಳು ಜಿಲ್ಲಾ ಪಂಚಾಯತ್ ಆರೋಗ್ಯ ಬೊಕ್ಕ ಶಿಕ್ಷಣ ಸ್ಥಾಯಿ ಸಮಿತಿದ ಅಧ್ಯಕ್ಷರಾದ ಆಯ್ಕೆ ಆತೇರು ಮತ್ತು ನಮ್ಮ ಕ್ಷೇತ್ರದ ಉಪಾಧ್ಯಕ್ಷರಾದೆಲ್ಲ ಆಯ್ಕೆ ಆತೇರು. ಅರೆಗಾನ ಈ ಸಂದರ್ಭಗಳು ಈ ಕಾರ್ಯಕ್ರಮ ಆತ್ಮೀಯವಾಯಿನ ಸ್ವಾಗತನು ಮಾಡ್ತಾರೆ. ಅಂಜನೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಲ್ಪೆರಲ್ಲರು ಮಂಗಳೂರು ಕ್ಷೇತ್ರ ಬಿಜೆಪಿದ ಅಧ್ಯಕ್ಷರಿನ ಶ್ರೀಯುತ ಚಂದ್ರಾಸ್ ಪಂಡಿತೌಸ್ ಮಿರಗ್ಲಾನ ಈ ಸಂದರ್ಭಗಳು ಆತ್ಮೀಯವಾಯಿನ ಸ್ವಾಗತವನ್ನು ಮಾಡ್ತಂದಿಲ್ಲ. ಈ ಒಂದು ಕಾರ್ಯಕ್ರಮಗಳು ನಮ್ಮೊಟ್ಟುಗುಲ್ಲರು ನಮ್ಮ ಈ ಅಂಬ್ಲಮಗರು ಗ್ರಾಮದ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿನ ಶ್ರೀಯುತ ರಫೀಕ್ ಮಿರಗ್ಲಾನ ಈ ಸಂದರ್ಭಗಳು ಆತ್ಮೀಯವಾಯಿನ ಸ್ವಾಗತವನ್ನು ಮಾಡ್ತಾರೆ. ಅಂಚನೆ ತಾಲೂಕ್ ಪಂಚಾಯತ್ ಸದಸ್ಯ ಶ್ರೀಮತಿ ಶಶಿಪ್ರಭಾ ಒಲ್ಲೇರು ನಮ್ಮೊಟ್ಟಿಗೂ ಅದಕ್ಲಾನ ಈ ಸಂದರ್ಭಗಳು ಆತ್ಮೀಯವಾಯಿನ ಸ್ವಾಗತ ಅಂತಂದಿಲ್ಲ. ಬಿಜೆಪಿ ರಾಜ್ಯ ಕಾರ್ಯಕಾರಿ ಸದಸ್ಯರೇನ ಶ್ರೀಯುತ ರವೀಂದ್ರ ಶೆಟ್ಟಿ ಒಲ್ಲೇರು ಮಿರಗ್ಲಾನ ಈ ಸಂದರ್ಭಗಳು ಆತ್ಮೀಯವಾಯಿನ ಸ್ವಾಗತ ಅಂತಂದಿಲ್ಲ. ಅಂಜನೆ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಆಯ್ನ ಹೇಮಂತ್ ಶೆಟ್ಟಿ ಉಳ್ಳೇರು ಮಿರಗ್ಲಾನ ಈ ಸಂದರ್ಭಗಳು ಆತ್ಮೀಯವಾಯಿನ ಸ್ವಾಗತವನ್ನು ಮಾಡ್ಕೊಂಡಿಲ್ಲ. ಅಂಜನೆ ಹಿರಿಯರಾಯನ ಪದ್ಮನಾಭ ರೈ ಉಳ್ಳೇರು ಕೋಟಗುತ್ತು, ಅಂಜನೆ ನರಸಿಂಹ ಆಳ್ವೇರು ಕೋಟಗುತ್ತುಳ್ಳೇರು ಮೊಕ್ಲೆಗ್ಲಾನ ಈ ಸಂದರ್ಭಗಳು ಆತ್ಮೀಯವಾಯಿನ ಸ್ವಾಗತವನ್ನು ಮಾಡ್ತಂದಿಲ್ಲ. ಈ ಭಾಗದ ಪಂಚಾಯತ್ ಸದಸ್ಯರಾಯನ ಶ್ರೀಮತಿ ದಿವ್ಯಾ ಕೆ, ಅಂಜನೆ ರಾಜೇಶ್ ಆಚಾರಿ ಮೇರೆ ಗ್ರಾಮ ಸಮಿತಿ ಅಧ್ಯಕ್ಷರಿಲ್ಲ ಮೊಕ್ಲೆಗ್ಲಾನ ಈ ಸಂದರ್ಭಗಳು ಆತ್ಮೀಯವಾಯಿನ ಸ್ವಾಗತ ಮಾಡ್ತಂದು ಪ್ರಧಾನ ಕಾರ್ಯದರ್ಶಿ ಅಂಬ್ಲಮಗರು ಗ್ರಾಮ ಸಮಿತಿಯ ಗಣೇಶ್ ಪಕ್ಕಲೇರುಳ್ಳೇರು ಅದಕ್ಕೆ ಈ ಸಂದರ್ಭಗಳನ್ನು ಆತ್ಮೀಯವಾಯಿನ ಸ್ವಾಗತ ಮಾಡ್ತಂದಿಲ್ಲ. ಅಂಜನೆ ಈ ಒಂಜಿ ಬಾವಿ ಅಂಚನೆ ಪೈಪ್ಲೈನ್ಗೆ ಜಾಗ ಕೊಡ್ತಿನಾರು ಒಂಜಿ ರಾಮಣ್ಣೆ ಅಂಚನೆ ಕೊಡೊಂಜಿ ರಾಮಪಣ್ಣೆ ಮೊಕ್ಲೆಗ್ಲಾನ್ಸ್ ಈ ಸಂದರ್ಭಗಳು ಅಭಿನಂದನೆಯನ್ನು ಸಲ್ಲಿಸಲು ಮೊಕ್ಲೆಗ್ಲ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಾಡ್ತಂದಿಲ್ಲ. ಅಂಜನೆ ಸ್ವಲ್ಪ ಸೇರಿದ ಮಾತ್ರ ಈ ಭಾಗದ ನಾಗರಿಕರಿಗಳ ಮಾತ್ರೆಗಳ ಅಂಜನೆ ಹಚ್ಚದ ಬಟನ್ ಮೆಲ್ಲ ಬಿರೇಲ್ ಹೋಗ್ತಲೆ ಇಂಚಿ ಮಾನು ತೆಜ್ಬಲೆ ಇಂಚಿ ಮಾನು ಇಂಚಿ ತೆಜ್ಬಲೆ ಇಂಚಿ ಫೋಟೋ ಬರ ರಾಮಣ್ಣ ಇಂಚಿ ಇಂಚಿ ತೆಜ್ಬಲೆ ಮಾನು ರಾಜೇಶ್ ಜಾಗದ ನಮ್ಮ ಗ್ರಾಮ ದೇವರಾಯನ ಲಕ್ಷ್ಮೀ ನರಸಿಂಹ ದೇವರಾಯನ ತುಂಬ ಸ್ಮರಿಸೊಂದು ಸಲಸಾಣಿದ ದೇವದೇವರಾಯನ ನಾನು ವೈದ್ಯನಾಥಲ್ಲ ನೆನ್ಕೊಂಡು ಅಂಜನೆ ಏನಿತ್ತು ನಂಗೆ ಪರ್ಪಣ ನೀರಿದ ಉದ್ಘಾಟನದ ಕಾರ್ಯಕ್ರಮ ಬರ್ತಂದ್ರೆ ಮಾತಿರಲ್ಲೇನು ಪ್ರಥಮವಾದ ವಂದಿಸೋದಿಲ್ಲ. ಬಹುಶಃ ಎನ್ನ ಒಂದು 5 ವರ್ಷದ ಅಂದಟ್ಟು ಏನ ಮೂಲ ಅರೇನ ಧನಲಕ್ಷ್ಮಿ ಅಕ್ಕ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನು ಅನ್ಪಿತ್ತು ಸದ್ಯ ದಯ ಬಂದ ಅರೇನ ಅಕ್ಕಂದೆ ಮಾಡತ್ತೆ ಒಂದು ಇಲ್ಲಾಗ ನಂಗೆ ಕೇತೊಂದು ಬೋರ್ಡ್ ಆತೇನು ಕೊಡ್ತಿನಾರು 6 10 ಸಾಧಾರಣ ನೀರು ಪರ್ಪಣ ನೀರುಗಳ ಸಮಸ್ಯೆ ಇತ್ತು
ಒಂದು ಈಡೆ ನೀರದ ವ್ಯವಸ್ಥೆ ಇದ್ದ ಟೈಮ್ ಧನಲಕ್ಷ್ಮಿ ಅಕ್ಕ ಅಂಕಲ್ನ ಪಂಚಾಯತ್ ಗ್ರಾಮ ಸಭೆಗೆ ಬತ್ತಿನಾರು ಬಂದಾಗ ಊರ್ದಾಕಲ ಸಮಸ್ಯೆ ಇತ್ತು ಅಪ್ಪಾಗ ಟ್ಯಾಂಕರ್ ನೀರು ಸಪ್ಲೈ ಮಾಡ್ತಾರೆ ಫಸ್ಟದ ಪ್ರಸ್ತಾಪ ದೀತನಾರೆ ಧನಲಕ್ಷ್ಮಿ ಗಟ್ಟಿದೆ ನೀರು ಇಜ್ಜಂದ ಟೈಮ್ಡು ಟ್ಯಾಂಕರ್ ನೀರು ಸಪ್ಲೈ ಮಾಡ್ಪೇರನೆ ಪಂತನಾರು ಧನಲಕ್ಷ್ಮಿ ಅಕ್ಕ ಐದು ಪಕ್ಕ ತುಂಬತ್ತಾದು ಮಸ್ತ್ ಮುಲ್ತ ನೀರಿನ ಸಮಸ್ಯೆ ಪನ್ನಾಗ ಎಂಕ ಫೋನ್ ಮಾಡ್ತದೆ ಇಂಚಿನ ನೀರಿನ ವ್ಯವಸ್ಥೆ ಪನ್ನಾಗ ನೀರಿಗೆ ನಂಗೆ ಇಂಚ ವ್ಯವಸ್ಥೆ ನನ್ನ ನಿಕ್ಲೆ ಓಡೆ ನೀರು ದಂದೆ ಪಾವಡು ಪನ್ನಾಗ ಇದೇಗೆ ವ್ಯವಸ್ಥೆ ಮಾಡ್ತಾರೆ ಇದು ಸಾಧಾರಣ 16 ಲಕ್ಷ ರೂಪಾಯಿ ಇತ್ತ ನೀರ್ದ ಬಾವಿ ಒಂದು ಗುವೆಲ್ ಬಕ್ಕ ನಮ್ಮ ಪೈಪ್ ಲೈನ್ ನೆಕ್ ಬಕ್ಕ ಬೋರು ನೆಕ್ 16 ಲಕ್ಷದ ಇತ್ತೇನೆ ಅನುದಾನ ಇತ್ತೇನೆ ಆ 16 ಲಕ್ಷದ ಅನುದಾನ ತಂದ ಮಾರ್ಗ ಹೋಗ್ಲಾರ್ನ 2 ಲಕ್ಷದ ಅನುದಾನ ಇಡಗೆ ದೀತನು ಈ ಒಂಜಿ ಏರಿಯಾಗ ಅದೇ ಮಸ್ತ್ ಮಲ್ಪಡು ದಯಪಂಡ ನಂಗೆ ನೀರ್ದ ಸಮಸ್ಯೆ ಇತ್ತು ಟೈಮ್ ನೀರಿಗೆ ಸ್ಪಂದಿಸಾರು ಮಸ್ತ್ ಜನ ಅರೆಡ್ದು ಮಿತ್ತು ಕುಡಂಜಿ ಸ್ಮರಿಸವ್ರು ಬಂಡ ದಯಪಂಡ ನಮ್ಮ ಮುಕ್ಲೇನು ಏರಿ ಈ ದಾನಿಲೇನು ಒಂಜಿ ಈತ ಒಂಚೂರು ಜಾಗನ ಕೊರ್ರೇನೆ ದುಂಬು ಬೀರತೋನಾಗ ನಂಗೆ ಬೋರ್ ಆ ಮಾರ್ಗದ ಬರಿಟ್ಟು ಪಾಡ್ನಾಗಲ್ಲ ಅಲ್ಪ ಪಾಡೋಚು ಮುಲ್ಪ ಪಾಡೋಚು ಪಂಪ್ನಾಕ್ಲಿಪ್ಪನಾಗ ಎಂಕಲ ಜಾಗಡ್ ಮನ್ಪ್ಲೆ ಬಂದಲ್ಲಿ ಎತ್ತದ ಕೊರ್ನಾಕ್ಲೇಗ್ ಅಕ್ಲೇಗ್ ಮಸ್ತ್ ಮಾತಾಡೋದು ಮಲ್ಲ ಗೌರವ ಕೊರಡ ನಾಕ್ಲೇಗ್ ಇತ್ತು ದಯಪಂಡ ರಾಮಪಣ್ಣಾಡು ಅಡ್ಡಬೋದು ಇಲ್ಲಾಡ್ಕೆ ನಾ ಬಂಡೇರು ಅವು ಎಂಕಲ್ನ ಹೋಲು ಆಪು ನಿಕ್ಲೇಗ್ ತೋಡ್ಲೇನು ಆರು ಜಾಗದಲ್ಲ ತೋಚ್ ಬಜ್ಜೀರು ಇಂಚಿನ ಜಾಗಡ್ ಮಲ್ಪ ಅವ್ನು ಮಲ್ಪಲೇನು ರಾಮಣ್ಣ ನಡಬೋದಕ್ಕೆ ನಾಗ ಆರ್ಲ ಪಂಡೇರು ದಾದ ಪಂಡ ನಿಕ್ಲೆಗ್ ಓಡ್ ನೀರ್ದ ಒಂದಕ್ಕೆ ಬೋರ್ಡ್ ಎಂಕಲ್ ಕೆರೆ ಉಂಟು ಐನ್ ಮಲ್ತದ್ದು ನಿಕ್ಲೆ ನೀರ್ದೆ ತುಂಬಲ್ಲಿ ಸಾರ್ವಜನಿಕ ಕೆರೆ ಪೋಪನೆತ್ತ ಅಂದ ಐಕೆ ತಕ್ಕ ನಂಗೆ ಆತನಗ ಅಕ್ಕಲ ಉಪಕಾರ ಮಂತ್ರಿ ನಡೆದವರು ನಂಗೆ ಇದೆ ಪರ್ಪುಣ ನೀರ್ದ ವ್ಯವಸ್ಥೆ ಮಂತ್ ಕೊಡ್ತೇವೆ ಈತ ನಮ್ಮ ಅಮ್ಲಮಗರು ಗ್ರಾಮಕ್ಕೆ ಸಾಧಾರಣ ನಾವೇ ಒಂದು 4 ವರ್ಷದಂದೆಟ್ಟು 1 ಕೋಟಿ ಮಟ್ಟ ಅನುದಾನ ಕೊರಿಯರು ಪ್ರಸ್ತುತ 2 ವರ್ಷದ 10 ಲಕ್ಷ 2 ವರ್ಷದ 10 ಲಕ್ಷ ರೂಪಾಯಿದ ಬ್ಯಾಲ್ಯಾಂಡ್ ಇದೇ 16 ಲಕ್ಷ ರೂಪಾಯಿ ನಮ್ಮ ಕಂಡಿಲಾಗ ಸಾಧಾರಣ ಒಂಜಿ 24 ಲಕ್ಷ ರೂಪಾಯಿದ ಬ್ಯಾಲೆ 2 ವರ್ಷ ಅವ್ಲ ಪರ್ಪುಣ ಗೂವೆಲ್ ನೀರು ಇಜ್ಜನ್ನ ಟೈಮ್ ಉಡು ಗೂವೆಲ್ ತಾರ್ಪೆರಗೋಸ್ಕರ 10 ರಿಂಗ್ ಪಾಡ್ದವಳು ನೀರದ ವ್ಯವಸ್ಥೆ ಮಲ್ತುಕೊಂಡು ಅಲ್ಪ ಮಾರ್ಗದ ವ್ಯವಸ್ಥೆ ಅಂಡ್ ಪೈಪ್ ಲೈನ್ ವ್ಯವಸ್ಥೆ ಇಂಕ್ಲ ಕಂಡಿಲಾಗ 2 ಬೋರ್ದ ವ್ಯವಸ್ಥೆ ಮಲ್ತುಕೊರಿಯರು ಕೂಡ ಮುರಾಣಿ ಒಂಜಿ ಬೋರ್ ಮಲ್ತೀರಿ ಅಂಡ ಆಯ್ತ ದಾದನ ಒಂಜಿ 5 ಇಂಚ್ ಐನರ್ದವರ ಅವು ಐಕ್ ನಂಗೆ ಸಪೋರ್ಟ್ ಮಲ್ತೇರು ಹಾಕಲ್ಲ ಕೂಡ ಒಂಜಿ ಬೋರ್ಲ ಮಲ್ತದ ಮಲ್ತೇರು ಅಂಚ ಬೊಕ್ಕ ಮಾರ್ಗೋಗು ನಂಗೆ ಮಸ್ತ್ ಬಂಡ ಯಾನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಈ ಮೂಲ ಇತ್ತು ಪಕ್ಷದೊಂದು ಪನ್ಪುಜಿ ಅಂತ ಜಿಲ್ಲಾ ಪಂಚಾಯತ್ ಮೆಂಬರ್ ಎಂಕ್ಲೆಗೆ ಒಂಜಿ ಸಪೋರ್ಟ್ ಅದು ಇತ್ತು ಖಂಡಿತವಾದ್ಲ ಈ ವಾರ್ಡ್ಗೆ ಏನೊಂದು ಈತು ಬೇಲೆ ಮನ್ಪೇರು ಎಂಕ್ಲೆಗೆ ಅವಕಾಶ ತಿಕ್ಕಿನಿ ಅಂಚೆ ನಮ್ಮ ಹಿರಿಯಕ್ಕಳು ಮಾತೇರ್ನಲ್ಲ ಸಪೋರ್ಟ್ ಮಸ್ತ್ ಇತ್ತು ಸಂಜೆ ವಾರ್ಡ್ ಅದನ್ನ ನಮ್ಮ ಅಧ್ಯಕ್ಷರನ್ನ ಸಪೋರ್ಟ್ಲ ಮೂಲ ಮಸ್ತ್ ಇತ್ತು ದಯಪಂಡ ಇಂಚಿನ ಕೆಲವು ವಿಚಾರ ಇರುತ್ತೆ ಬೋರ್ದ ಒಂದು ಕನೆಕ್ಷನ್ ಬಂದಾಗ ಮಲ್ಪ್ಲೆ ರಾಜೇಶ್ವರ ಬಂಪನ ಅರ್ನಲ್ ಒಂದಿತ್ತು ನನ್ನ ಒಂಜಿ ಬೋರ್ ದೇಕಂದತ್ತು ಕರೆಂಟ್ ದೇಕ್ ಬಂದಾಗ ಪಂಡ ಅಧ್ಯಕ್ಷರನವನು ಅಗತ್ಯತೆ ಇತ್ತು ವರ ಅಂಚೆ ಫೋನ್ ಮಲ್ ತಾರಲ್ಲ ಪಂತೇರು ಅಂಚೆ ಅದು ಮಾತೇರಲ್ಲ ಮುಲ್ತು ಸಹಾಯ ಮಾಡ್ತಾರೆ ಅಂಚೆ ಮಾತೇರಲ್ಲ ಒಂದೇ ಪತ್ತೆರಡನ್ನ ಅಭಿನಂದನೆ ಮಾಡೋದು. ಒಂದನೇ ವಾರ್ಡ್ ಅಂದರೆ ನಮ್ಮ ಮಿತ್ರರಾದಂತಹ ರಾಜೇಶ್ ಮತ್ತು ದಿವ್ಯಕ್ಕ ಕಮಲಕ್ಕ ಇವರು ಪ್ರತಿನಿಧಿಸಿದಂತಹ ವಾರ್ಡ್ ಆಗಿರ್ತದೆ 1ನೇ ವಾರ್ಡ್. ಬಹುಶಃ ಅಮ್ಲಮೂರು ಗ್ರಾಮದಲ್ಲೇ ಪ್ರಥಮವಾಗಿ ಬೆಳವಣಿಗೆ ಕಂಡಂತಹ ಅಂದರೆ ಅಭಿವೃದ್ಧಿಯಲ್ಲಿ ಒಂದು ಹೆಜ್ಜೆ ಮುಂದಿರತಕ್ಕಂತಹ ಒಂದು ವಾರ್ಡ್ ಆಗಿರ್ತದೆ 1ನೇ ವಾರ್ಡ್. ಬಹುಶಃ ನಾನು ಈ 5 ವರ್ಷ ಮುಂಚೆ ಇದೇ ವಾರ್ಡ್ನಲ್ಲಿ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ. ಬಹುಶಃ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಅಂದರೆ ಆಯ್ಕೆಯಾದ ನಂತರ ಯಾರೇ ಆಗಲಿ ಆ ಒಂದು ಕ್ಷೇತ್ರದ ಅಂದರೆ ಸೋಮೇಶ್ವರ ಕ್ಷೇತ್ರ ಅಂದರೆ ಹರೇಕಲ, ಅಮ್ಲಮಗೂರು, ಮುನ್ನೂರು, ಸೋಮೇಶ್ವರ ಈ 4 ಗ್ರಾಮಕ್ಕೆ ಒಂದು ಕ್ಷೇತ್ರ ಬರ್ತದೆ, ಸೋಮೇಶ್ವರ ಕ್ಷೇತ್ರ. ಆ ಒಂದು ಸೋಮೇಶ್ವರ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದಂತಹ ಬಹುಶಃ ನಮ್ಮ ಒಂದು ಸಂಬಂಧ ಅಣ್ಣ ಮತ್ತು ತಮ್ಮ ಮತ್ತು ಅಕ್ಕನಾಗೆ ಇರುವಂತಹ ಒಂದು ಸಂಬಂಧ. ಪಕ್ಷ ಯಾವುದೇ ಆಗಲಿ ಅದರಲ್ಲಿ ನಮಗೆ ಏನು ವ್ಯತ್ಯಾಸ ಇಲ್ಲ ಮತ್ತು ಅಭಿವೃದ್ಧಿಯಲ್ಲಿ ನಮಗೆ ಮತ್ಸರ ಸಹ ಇಲ್ಲ. ಅದು ಸಂಪೂರ್ಣ ನಮ್ಮ ಸಹಕಾರ ಇದೆ. ಅದೇ ರೀತಿ ಅವರ ಸಹಕಾರ ಸಹ ಸಂಪೂರ್ಣ ನಮಗೆ ಸಿಕ್ಕಿರುವಂಥ ವಿಷಯ. ಬಹುಶಃ ಈಗಾಗಲೇ 12 ಲಕ್ಷ ರು ವೆಚ್ಚದಲ್ಲಿ ಅಂದರೆ ಇಡೀ ಗ್ರಾಮಕ್ಕೆ ಹಲವು ಕಾಮಗಾರಿಗಳನ್ನು ಇಟ್ಟಿದ್ದಾರೆ. ಬಹುಶಃ ಇಲ್ಲಿ ಈ ಒಂದು ವಾರ್ಡ್ಗೆ ಅಂದರೆ ರಾಜೇಶ್ನವರ ವಾರ್ಡ್ಗೆ 12 ಲಕ್ಷದ ಕುಡಿಯುವ ನೀರಿನ ಬಹುಕಾಲದ ಬೇಡಿಕೆ ಆಗಿತ್ತು ಅವರದ್ದು. ಈ ಒಂದು ಏರಿಯಾದವರದ್ದು ಬಹುಕಾಲದ ಬೇಡಿಕೆ ಆಗಿತ್ತು. ನಮಗೆ ಉಪ್ಪು ನೀರಿದ್ದರೂ ಸಹ ಕೆಲವು ಮನೆಗಳಲ್ಲಿ ಉಪ್ಪು ನೀರು ಬರುವಂಥದ್ದು ಇಂತಹ ಸಮಸ್ಯೆ ಬಹುಕಾಲದಿಂದ ಬರುವಂಥದ್ದು. ಆ ಅಣೆಕಟ್ಟು ಈ ವರ್ಷ ನಾವು ಒಂದು ತಿಂಗಳ ಮುಂಚೆಯಾಗಿ ಅಣೆಕಟ್ಟು ಅಲ್ಲಿ ಫಿಲ್ ಮಾಡಿದ್ದೇವೆ, ಅಂದರೆ ಉಪ್ಪು ನೀರು ಬರಬಾರದಂತ. ಆದರೂ ಸಹ ಈ ಬಂದ ಉಪ್ಪು ನೀರಿನಿಂದ ಸಮಸ್ಯೆ ಆಗ್ತದೆ. ಆಲ್ರೆಡಿ ಇದ್ದಂತಹ ಉಪ್ಪು ನೀರಿನಿಂದ ಬಹಳ
ಬಾವಿಗಳಿಗೆ ಅದು ತೊಂದರೆ ಆಗ್ತದೆ. ಆದ್ದರಿಂದ ನಮ್ಮ ಈ ಒಂದು ವಾರ್ಡ್ನ ಅಭಿವೃದ್ಧಿಗೆ, ಅದರಲ್ಲಿಯೂ ಕುಡಿಯುವ ನೀರಿಗಾಗಿ ಬಹಳ ಶ್ರಮ ವಹಿಸಿದಂತಹ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು, ಅಂದರೆ ಅವರ ಪಕ್ಷ ಬೇರೆ ಆಗಿರ್ಬೋದು, ಆದರೆ ಅದು ಜಿಲ್ಲಾ ಪಂಚಾಯತ್ ಸದಸ್ಯರ ಆಯ್ಕೆಯಾದ ನಂತರ ಆ ಒಂದು ಗ್ರಾಮದ ಜಿಲ್ಲಾ ಪಂಚಾಯತ್ ಸದಸ್ಯರು. ಆದ್ದರಿಂದ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ನಮಗೆ ಅನುದಾನವನ್ನು ಕೊಟ್ಟಿದ್ದಾರೆ. ನನ್ನ ವೈಯಕ್ತಿಕವಾಗಿಯೂ ನಮ್ಮ ಅಮ್ಲಮ್ಮವ್ರ ಗ್ರಾಮದ ಜನತೆಯ ಪರವಾಗಿಯೂ, ಅದೇ ರೀತಿ ಈ ಒಂದು ನೀರಿನ ಯಾರೆಲ್ಲ ಸವಲತ್ತು ತೆಗೆಯುತ್ತಾರೆ ಅವರ ಪರವಾಗಿಯೂ ಮತ್ತು ನನ್ನ ವೈಯಕ್ತಿಕವಾಗಿಯೂ ಅವರನ್ನು ನಾನು ಗ್ರಾಮ ಪಂಚಾಯತ್ನ ಮತ್ತು ಗ್ರಾಮದ ಪರವಾಗಿ ಅಭಿನಂದಿಸುತ್ತೇನೆ. ಯಾಕೆಂದರೆ ಈ ಕುಡಿಯುವ ನೀರಿಗೆ ಬಹಳ ಮಹತ್ವ ಇರತಕ್ಕಂಥದ್ದು. ಒಂದು ಮನೆಗೆ ಅಗತ್ಯವಾದಂತಹ ಮೂಲಭೂತ ಸೌಕರ್ಯದಲ್ಲಿ ಒಂದನೇದು ಕುಡಿಯುವ ನೀರು ಮತ್ತು ರಸ್ತೆ, ದಾರಿ, ಇಂಥದ್ದು. ಅದರಲ್ಲಿ ಅವರ ಒಂದು ವ್ಯಾಪ್ತಿಗೆ ಬರುವಂಥದ್ದು. ಒಂದು ಜಿಲ್ಲಾ ಪಂಚಾಯತಿಗೆ ಸದಸ್ಯರಿಗೆ ಒಂದು ಲಿಮಿಟ್ ಇದೆ. ಅಂದರೆ ಅವರ ಹತ್ತಿರ ನಮಗೆ ಅವರಿಗೆ ಮಾಡದ ಕೆಲಸ, ಅವರಿಗೆ ಸಾಧ್ಯವಿಲ್ಲದ ಕೆಲಸ ನಾವು ಕೇಳಲಿಕ್ಕೆ ಆಗೋದಿಲ್ಲ. ಅವರ ಒಂದು ಲಿಮಿಟ್ ಇರ್ತದೆ. ಒಂದು ಪಂಚಾಯತ್ ಸದಸ್ಯರಿಗೆ ಅವರದಾದಂಥ ಒಂದು ಲಿಮಿಟ್ನ ಅನುದಾನ ಇರ್ತದೆ. ತಾಲೂಕ್ ಪಂಚಾಯತ್ ಸದಸ್ಯರಿಗೆ ಅವರದಾದಂತಹ ಒಂದು ಲಿಮಿಟ್ನ ಅನುದಾನವಿರ್ತದೆ. ಆದ್ದರಿಂದ ಅವರಿಗೆ ಸಹ ಅವರ ಶ್ರಮ ಎಷ್ಟು ಇದೆ ಅದಕ್ಕಿಂತಲೂ ಒಂದು ಹೆಜ್ಜೆ ನನ್ನ ಲೆಕ್ಕದಲ್ಲಿ ಮುಂದೆ ಇಟ್ಟು ನಮಗೆ ಅಭಿವೃದ್ಧಿಯ ಒಂದು ಈ ವಿಷಯದಲ್ಲಿ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಅವರೀಗ ಜಿಲ್ಲಾ ಪಂಚಾಯತ್ನಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಈ ಒಂದು ಎರಡು ಸಹ ನಮ್ಮ ಗ್ರಾಮಕ್ಕೆ ಅಂತಲ್ಲ, ಇಡೀ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಗೆ ಒಂದು ಅನುಕೂಲವಾಗುವಂಥ ಒಂದು ಸ್ಥಾಯಿ ಸಮಿತಿಯಾಗಿರ್ತದೆ. ಆದ್ದರಿಂದ ನಿಮ್ಮ ಇಲಾಖೆಯಲ್ಲಿ ನಮ್ಮ ಗ್ರಾಮಕ್ಕೆ, ನಮ್ಮ ಶಾಲೆಗೆ, ನಮ್ಮ ಶಿಕ್ಷಣ ಇಲಾಖೆಗೆ ಯಾವುದೆಲ್ಲ ಸವಲತ್ತು ನಿಮ್ಮಿಂದ ಸಿಗ್ತದೆ ಆ ಸವಲತ್ತಿಗೆ ತೆಗೆಯಲಿಕ್ಕೆ ನಾವು ಸಿದ್ಧರಿದ್ದೇವೆ. ನೀವು ಕೊಡಲಿಕ್ಕೆ ಸಹ ಸಿದ್ಧವಿರಬೇಕಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ. ಯಾಕೆಂದರೆ ನಾನು ಜಿಲ್ಲಾ ಪಂಚಾಯತ್ ಅವರು ನಿಂತಾಗ ನಾವು ಇನ್ನೊಂದು ಪಕ್ಷದಲ್ಲಿ ದುಡಿದಂಥವ್ರು. ನಮ್ಮ ಪಕ್ಷದ ಅಭ್ಯರ್ಥಿ ವಿಜಯಶಾಲಿ ಆಗ್ಬೇಕಂತ ನಾವು ಬಹಳ ಶ್ರಮ ಪಟ್ಟಿದ್ದೇವೆ. ಆದರೆ ಅವರು ಮುಖಾಮುಖಿ ಆಗುವಾಗ ನಾವೊಂದು ಸ್ಮೈಲ್ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಅವರ ಹತ್ರ ಒಂದು ನಡೆಯನ್ನು ಇಟ್ಟಿದ್ದೇವೆ. ಆದ್ದರಿಂದ ಇವತ್ತು ಸಹ ನನಗೇನಾದರೂ ಒಂದೆರಡು ವಿಷಯ ಏನಾದರೂ ಇದ್ದರೆ ಅವರಿಗೆ ಕಾಲ್ ಮಾಡ್ತೇನೆ, ನಾನು ಕೇಳ್ತೇನೆ ಹೀಗೀಗ ಉಂಟು, ಅದಕ್ಕೆ ಯಾವ ಒಂದು ದಾರಿ ಹುಡುಕಬೇಕು, ಇಲ್ಲದಿದ್ದರೆ ಅದಕ್ಕೆ ಬೇಕಾದ ಯಾವುದು ಹೆಜ್ಜೆ ಇದೆ ಅಂತ ಅವರ ಹತ್ರ ನಾನು ಸಂಪರ್ಕದಲ್ಲಿ ಈಗಲೂ ಸಹ ನಾನು ಕೇಳ್ತಾ ಇದ್ದೇನೆ. ಆದ್ದರಿಂದ ಮುಂದಿನ ಅವಧಿಯಲ್ಲಿ, ನಮ್ಮ ಅವಧಿ ಮುಗೀತು, ರಾಜೇಶ್ ಹೇಳಿದಾಗೆ ನಮ್ಮಿಂದ ಎಷ್ಟು ಸಾಧ್ಯವಾಗ್ತದೋ, ಈಗ ರಾಜೇಶ್ನವರ ವಾರ್ಡ್ನಲ್ಲಿ ಸ್ಥಳೀಯ ಶಾಸಕರ ಅನುದಾನ ಬಹಳ ನಾನು ರಾಜೇಶ್ರವರಿಗೆ ಕೊಟ್ಟಿದ್ದೇನೆ. ಗಾಂಧಿನಗರ ಕಾಂಕ್ರೀಟ್ ಆಗಲಿ ಒಂದು 60-70 ಲಕ್ಷ ರೂಪಾಯಿ ಅದು ಒಂದೇ ವಾರ್ಡ್ಗೆ ನಾವು ಸಹ ಕೊಟ್ಟಿದ್ದೇವೆ. ಅದೇ ಥರ ಜಿಲ್ಲಾ ಪಂಚಾಯತ್ ಸದಸ್ಯರು ನನ್ನ ವಾರ್ಡ್ಗೆ ಸಹ ಕೊಟ್ಟಿದ್ದಾರೆ, ಮೊನ್ನೆ ಪೈಪ್ಲೈನ್ ಸಹ ಕೊಟ್ಟಿದ್ದಾರೆ. ಆದ್ದರಿಂದ ಸೀಮಿತ ಅವಧಿಗೆ ಮಾತ್ರ ರಾಜಕೀಯ, ಅಂದರೆ ಆ ಒಂದು ಸಮಯದಲ್ಲಿ 1 ತಿಂಗಳ ಮಟ್ಟಿಗೆ, ಹೆಚ್ಚಿನ ಅಂಶ 1 ತಿಂಗಳ ಚುನಾವಣೆ ಒಂದು ಸಂದರ್ಭಕ್ಕೆ ಸೀಮಿತವಾಗಿ ಇಡಬೇಕು ಹೊರತು ಪ್ರತಿ ಸಮಯದಲ್ಲಿ ನಾವು ರಾಜಕೀಯ ಮಾಡಿದರೆ ನಮ್ಮ ಗ್ರಾಮದ ಅದು ಒಂದು ಬೆಳವಣಿಗೆಗೆ ಅದೊಂದು ಮಾರಕವಾಗ್ತದೆ. ಆದ್ದರಿಂದ ಯಾರು ಆಯ್ಕೆಯಾಗಿ ಬರಲಿ ಅವರ ಹತ್ರ ಕೈ ಜೋಡಿಸಿ ಅವರದ್ದು ಯಾವುದೆಲ್ಲ ಅನುದಾನ ನಮಗೆ ಸವಲತ್ತುಗಳು ಸಿಗ್ತದೆ ಅದನ್ನು ನಾವು ತಕೊಂಡು ಬಂದು ನಮ್ಮ ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಅದನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಸೇರಿದಂಥ ಎಲ್ಲರೂ, ಅದು ಭಾಜಪ ಪಕ್ಷದ ಅಧ್ಯಕ್ಷರು ಸದಸ್ಯರಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಸದಸ್ಯರಿರ್ಬೋದು, ಭಾರತೀಯ ಜನತಾ ಮಾರ್ಕ್ಸಿಸ್ಟ್ ಪಕ್ಷದ ಸದಸ್ಯರಿರ್ಬೋದು, ಪಕ್ಷ ಭೇದವನ್ನು ಮರೆತು ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನವನ್ನು ಕೊಟ್ಟಂತಹ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರ ಒಂದು ಮುಖದಲ್ಲಿ ಒಂದು ಸಂತೋಷವಿರಲಿ ಅಂತ ಹೇಳಿ ಎಲ್ಲರೂ ಬಂದಿದ್ದಾರೆ. ಯಾಕೆಂದರೆ ಅವರಿಗೆ ಬಹಳ ಖುಷಿ ಆಗ್ತದೆ, ಇಲ್ಲಿ ಗ್ರಾಮದ ವಿಷಯದಲ್ಲಿ ಎಲ್ಲರೂ ಅಭಿವೃದ್ಧಿ ವಿಷಯದಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ ಅಂತ. ಆದ್ದರಿಂದ ಮುಂದಿನ ದಿನಗಳೇ ನಮ್ಮ ಅವಧಿ ಮುಗಿಯಿತು, ಪಂಚಾಯತ್ ಒಂದು ತಿಂಗಳಷ್ಟೇ ಇರುವುದು. ನಿಮ್ಮ ಅವಧಿ ಇನ್ನೂ ಸಹ ಬಾಕಿ ಇದೆ, 1 ವರ್ಷ ಇದೆ. ಆ ಅವಧಿಯಲ್ಲಿ ಇನ್ನೂ ಸಹ ಅಭಿವೃದ್ಧಿಗೆ ನೀವು ಕೈ ಜೋಡಿಸಬೇಕು. ಸದಾ ಸಮಯ ಪಕ್ಷದ ವಿಷಯದಲ್ಲಿ ನಿಮ್ಮ ಹತ್ರ ಇಲ್ಲದಿದ್ದರೂ ಸಹ ಬೇರೆ ವಿಷಯದಲ್ಲಿ ಸದಾ ಸಮಯ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳುತ್ತಾ ಇಲ್ಲಿ ಬಂದಂಥ ಎಲ್ಲರಿಗೂ ಮಗದೊಮ್ಮೆ ನನ್ನ ವೈಯಕ್ತಿಕವಾಗಿ ನಾನು ಬಳಮಾಡಿ 1ನೇ ವಾರ್ಡಿನ ಕುಡಿಯುವ ನೀರಿನ ಯೋಜನೆಯ ಪಂಪ್ ಮತ್ತೆ ಬೋರ್ವೆಲ್ನ ಉದ್ಘಾಟನಾ ಸಮಾರಂಭದಲ್ಲಿ ಬರುವಂಥ ನಮ್ಮ ಆತ್ಮೀಯ ಅಕ್ಕ ತಲಕ್ಷಿ ಗಟ್ಟಿಯವರೇ, ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ರಫೀಕ್ರವರೇ ಹಾಗೂ ಹಿರಿಯರಾದ
ನಮ್ಮ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂಥ ಹುಲಿದೊಟ್ಟರವರೇ ಹಾಗೂ ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ಸುರೇಶ್ ಶೆಟ್ಟಿ ಅವರೇ, ಈ ಭಾಗದ ಸದಸ್ಯರಾದಂಥ ರಾಜೇಶ್ ಅವರೇ, ಹಿರಿಯರಾದ ಸಂಜೀವ ಶೆಟ್ಟಿ ಅಮ್ಮನಮಗರವರೇ, ತಾಲೂಕು ಪಂಚಾಯತ್ ಸದಸ್ಯರಾದ ಶಶಿಪ್ರಭಾ ಅವರೇ, ಮತ್ತು ಹಿರಿಯರಾದಂಥ ಪದ್ಮನಾಭರವರೇ, ಮತ್ತು ನರಸಿಂಹರವರೇ, ಮತ್ತು ಎಲ್ಲ ಈ ಭಾಗದ ಎಲ್ಲ ಹಿರಿಯರು ಹಾಗೂ ಅತಿ ಮುಖ್ಯವಾಗಿ ಈ ಕುಡಿಯುವ ನೀರಿನ ಯೋಜನೆ ಸಮರ್ಪಕವಾಗಿ ಜಾರಿಗೆ ಬರಬೇಕಾದ್ರೆ ಅದಕ್ಕೆ ಬೇಕಾದಂಥ ಸ್ಥಳಾವಕಾಶವನ್ನು ಕೊಟ್ಟಂಥ ರಾಮಪ್ಪ ಮತ್ತು ಶ್ರೀರಾಮರವರೇ. ಯಾಕಂದರೆ ಅವರನ್ನು ಆ ಶ್ರೀರಾಮನ ಹೆಸರೇ ಅವರನ್ನು ಸೂಚಿಸ್ತಾ ಇದೆ ದಾನಿ ಅಂತೇಳಿ. ಹಾಗಾಗಿ ಆ ಹೆಸರಿಗೆ ತಕ್ಕಂಥ ಒಂದು ನಡೆದಂಥ ಅವರಿಗೆ ಮೊದಲಾಗಿ ನಮ್ಮ ಪ್ರಣಾಮವನ್ನು ಅರ್ಪಿಸ್ತಾ ಇದ್ರು ಅವರಿಗೆ. ಹಾಗೆ ಎಲ್ಲರೂ ಹೇಳಿದ್ರು ಈಗ ಮಾತಾಡುವಾಗ ಧನಲಕ್ಷ್ಮಿ ಗಟ್ಟಿಯವರ ಬಗ್ಗೆ. ನಿಜವಾಗ್ಲೂ ಅವರು ಆ ಜಿಲ್ಲಾ ಪಂಚಾಯತ್ ಸದಸ್ಯರು ಏನಿದ್ದಾರೆ ಆ ಒಂದು ಹುದ್ದೆಗೆ ಸರಿಯಾದ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಮಹಿಳೆ ಅಂತ ಹೇಳಿದ್ರೆ ಧನಲಕ್ಷ್ಮಿ ಗಟ್ಟಿಯವರು. ಈಗಾಗಲೇ ಹೇಳಿದರು, ಕಳೆದ 4 ವರ್ಷದಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ಅವರ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ಆ ಕ್ಷೇತ್ರದ ಹೆಸರೇ ಸೋಮೇಶ್ವರ ಜಿಲ್ಲಾ ಪಂಚಾಯತ್ ಕ್ಷೇತ್ರ. ಉದಾಹರಣೆಗೆ ಈಗಾಗಲೇ ಎಲ್ಲ ಅವರ ಗ್ರಾಮಗಳ ಅಭಿವೃದ್ಧಿ ಹೊಂದ್ತಾ ಇದೆ. ಅದರ ಒಟ್ಟಿಗೆ ಈ ಕ್ಷೇತ್ರದ ಒಡೆಯನಾದಂಥ ಸೋಮೇಶ್ವರನ ಆ ಸೋಮನಾಥ ದೇವರನ್ನ ಬ್ರಹ್ಮಕಲಶ ಕೂಡ ಅಭಿವೃದ್ಧಿಯಲ್ಲಿ ನಡೀತಾ ಇದೆ. ಹಾಗಾಗಿ ಅವನ ಕೆಲಸಗಳಲ್ಲಿ ಅಭಿವೃದ್ಧಿ ಅಂತ ನಡೀತಾ ಇರುವಾಗ ಹೆಸರಿನ ಗ್ರಾಮ ಕೂಡ ಎಲ್ಲ ಅಭಿವೃದ್ಧಿಯಲ್ಲಿ ನಡೀತಾ ಇದೆ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈ ನೀರಿನ ವ್ಯವಸ್ಥೆ ಅನ್ನೋದು ಪ್ರತಿ ಮನುಷ್ಯ ಪ್ರಾಣಿಗೂ ಬೇಕಾಗುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಆ ಕುಡಿಯುವ ನೀರಿನಲ್ಲಿ ಯಾವುದೇ ರಾಜಕೀಯ ಪಕ್ಷ ಇರಲಿ, ಅದರ ಅಭಿವೃದ್ಧಿಯಲ್ಲಿ ಮಾತ್ರ ಯಾವುದೇ ತಾರತಮ್ಯ ಮಾಡಿದಲ್ಲಿ ಅದು ಅವರಿಗೆ ಸಿಗುವಂಥ ನ್ಯಾಯವಲ್ಲ. ಹಾಗಾಗಿ ಕುಡಿಯುವ ನೀರಿನ ಯೋಜನೆಯಲ್ಲಿ ಪ್ರತಿಯೊಬ್ಬರು ಈಗಾಗಲೇ ನೋಡುವಾಗ ಸಂತೋಷ ಆಗ್ತದೆ. ಯಾಕಂದರೆ ಇದು ಈ ಕ್ಷೇತ್ರದಲ್ಲಿ ಈ ಸಣ್ಣ ಒಂದು 5 ಲಕ್ಷ ರೂಪಾಯಿಯ ಒಂದು ಕಾಮಗಾರಿಯನ್ನು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಸಾಧಾರಣ 5 ಲಕ್ಷ ಜನ ಸೇರಿದ್ದಾರೆ. ಇಲ್ಲಿ ಅಷ್ಟು ಜನ ಇದ್ದಾರೆ. ಯಾಕಂದರೆ ಆ ಪ್ರೀತಿ ಆ ಇರುವಂಥ ಗ್ರಾಮದ ಸದಸ್ಯರಿರ್ಬೋದು, ಗ್ರಾಮದ ಅಧ್ಯಕ್ಷರಿರ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ಧನಲಕ್ಷ್ಮಿಯವರ ಮೇಲಿನ ಪ್ರೀತಿಯಿಂದಾಗಿ ಎಲ್ಲ ಕಾರ್ಯಕರ್ತರು ಅಥವಾ ಎಲ್ಲ ಊರಿನ ನಾಗರಿಕರು ಇವತ್ತು ಬಂದು ಈ ಕಾರ್ಯದಲ್ಲಿ ಭಾಗಿಯಾಗಿದೆ. ಯಾಕೆ ಸಂತೋಷದಿಂದ ಭಾಗಿಯಾಗಿದ್ದಾರೆ. ಹಾಗಾಗಿ ಇವತ್ತು ಈ ಉದ್ಘಾಟನೆಗೊಂಡಂಥ ಈ ನೀರಿನ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಯಾವುದೇ ತೊಂದರೆ ಇಲ್ಲದೆ ಸಂಪೂರ್ಣವಾಗಿ ಇದು ಕೊನೆಯ ತನಕ ಈ ಒಂದು ವ್ಯವಸ್ಥೆ ಎಲ್ಲ ಜನಗಳಿಗೆ ಮುಟ್ಟಿ ಅವರ ಕಷ್ಟ ನಿವಾರಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ, ಆ ಕುಡಿಯುವ ನೀರನ್ನು ಕೂಡ ಒಂದು ಹನಿಯನ್ನು ಕೂಡ ಯಾವುದೇ ಸಂದರ್ಭದಲ್ಲೂ ಅದನ್ನು ಪೋಲು ಮಾಡದಂತೆ ತಡೆಗಟ್ಟಿಕೊಂಡು ನಮ್ಮ ಆ ನೀರಿನ ವ್ಯವಸ್ಥೆ ಸರಿಯಾಗಿ ಬಳಸಬೇಕಂತ ತಮ್ಮೆಲ್ಲರ ಹತ್ರ ವಿನಂತಿ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿರ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತನಾಡ್ತೇನೆ. ಗ್ರಾಮದ ಒಡೆಯನ ಪ್ರಾರ್ಥನೆ ಮಂತೊಂದು ಸೇರ್ದಿಂಚಿನ ಗ್ರಾಮ ಪಂಚಾಯತಿದ ಪ್ರಥಮ ಪ್ರಜೆ ಎನ್ನ ಸಹೋದರ ಸಮಾನ ಅಂಚಿನ ರಫೀಕ್ರೆ ಅಂಚೆನೆ ಎಂಕ್ಲನ ಮಂಡಳದ ಅಧ್ಯಕ್ಷರು ಸದಾ ಎಂಕ್ಲಿಗೆ ಮಾರ್ಗದರ್ಶಕರಾದ ಪುನಃ ಚಂದ್ರಸಣ್ಣರ ಹಿರಿಯರು ಈ ಊರ್ದ ಗಣ್ಯರಾಯನಂಚಿನ ಎಂಕ್ಲನ ಮಲ್ಲಣ್ಣೆ ಸಂಜುವಣ್ಣ ಉಳ್ಳರು ಹಿರಿಯಕ್ಕಳು ಉಳ್ಳರು ಸುರೇಶ್ ಅಣ್ಣೆ ಬಕ್ಕ ನನಂಜು ಮಲ್ಲಣ್ಣೆ ರವಿ ಅಣ್ಣೆ ಬಕ್ಕ ರಾಜೇಶ್ ಈ ಗ್ರಾಮ ಪಂಚಾಯತಿದ ಮಾತ ಸದಸ್ಯರ ಅಂಚೆನೆ ಸೇರ್ದಿಂಚಿನ ಎನ್ನ ಮುಖ್ಯದ ಬಂದುಲೆ ಇಂಕ ಗೊತ್ತಿತ್ತಿಲ್ಲ ಕನೆ ಸುತ್ತ ಗ್ರಾಮ ಸಭೆ ಮಾಮಲ್ಲ ಪೆಟ್ಟಾಯಿನಿ ದಾದ ಬಣ್ಣದ ಮೂಲು ಪರಿಹಾರ ನೀರಿಚ್ಚಿನ್ 2 ವರ್ಷ ನಿರಂತರವಾದ ಟ್ಯಾಂಕರ್ ಸಪ್ಲೈ ಮನ್ಪನಾಗ ಒಂಜಾತ್ ಅಪ್ಪಾಗ ನಮಕ್ ಗೊತ್ತುಂಡು ಜನಕ್ಕುಲೆಗ್ ರಸ್ತೆ ಅತ್ತಂಡ ತೋಡು ಇಜ್ಜಿಂಡಲ್ಲ ಬದುಕ್ಯಾರ ಸಾಧ್ಯ ಉಂಡು ಅಣ್ಣ ಒಂಜಿ ಬೊಟ್ಟು ನೀರಿಜ್ಜಿಂದಾಂಡ ಮನುಷ್ಯನ ಜೀವನ ದಾದಾಪುಂಡು ಪನ್ವನ ಸತ್ಯದ ಒಟ್ಟುಗು ಇಂಕಲ್ಲ ಜಿಲ್ಲಾ ಪಂಚಾಯತ್ ಕ್ಷೇತ್ರಗೆ ಇಂಕ್ಲ ಆಯ್ಕೆ ಆದಪ್ಪನಾಗ 2 ವರ್ಷದ ಅನುದಾನ ಬಹುಶಃ 1 ಕೋಟಿ ಅತಿ ಗ್ರಾಮಕ್ಕೆ ಇಂಕ್ಲ 2 ಕೋಟಿ ಹೆಚ್ಚನೆ ಅನುದಾನ ಬರ್ತಲ್ಲಿ ಅಣ್ಣ ಸ್ಪಿಲ್ ಓವರ್ ಆಯ್ನ ಕಾರಣ 2 ವರ್ಷ ಇಂಕ್ಲೆಗ್ ವಾಟರ್ ಸಪ್ಲೈಗೋಸ್ಕರ 1 ರೂಪಾಯಿದ ಅನುದಾನ ವೈಜಿ ಕರಿನ ವರ್ಷ 86 ಲಕ್ಷ ಬತ್ತನು ಇಂಕ ಗೊತ್ತಿತ್ತಿಲ್ಲ ಕನೆ ಈ ರಾಜೇಶಣ್ಣ ಬಾರಿ ಹುಷಾರುಲ್ಲ ಹೈಯೆಸ್ಟ್ ಎನ್ನ ಕ್ಷೇತ್ರಕ್ಕೆ ಬತ್ತಿನ ಅನುದಾನ ಒಯ್ತೊಂದು ಕನಪನಿ ಒಣ್ಣಂಡ ಅಮ್ಲ ಮೊಗರ ಐಟ್ಲ ವಿಶೇಷವಾದ ಎನ್ನ ಗುತ್ತಿಗೆದಾರ ಮಾಧವಣ್ಣ ಆದಪ್ಪ ಎಂಗ್ಲ ವೈಶಾಖ ಆದಪ್ಪು ಕ್ಲಬ್ದ ಸಮಯಗೋವೇ ಒಂಜಿ ಬೇಲೆ ಕೊರನಂದಾಂಡಲ್ಲ ಐನು ಬಾರಿ ಪೊರ್ಲ ಕಂಟಿಡು ಮಂತದ ಎಂಕ್ಲೆಗೆ ಲೋಕಾರ್ಪಣೆ ಮನ್ಪುನಾರ ವೈಶಾಖ ಬಲ್ಲೆಡು ಅಂಚ ಅದಪ್ಪನಾಗ ಜನಕ್ಕಳ ಬೇಡಿಕೆದ ಒಟ್ಟುಗು ಎನ್ನ ಅಕ್ಕನಕ್ಲಿ ಏಪಲ ಓಲು ತುಂಡಲ್ಲ ಕೊಟ್ರ ಗೊತ್ತಗ ಬೇರೆ ಸೊತಿಜ್ಜಿ ಅಕ್ಕ ನೀರಿಜ್ಜಿ ಎಂಕ್ಲೆಗನ್ ಅಂಚಿನ ಸಂದರ್ಭ ಬಂದುಳೆ ನಿಕ್ಲೆನ ಋಣನೆ ಯಾನ್ ಏತ ಸಂದೈತ ಮಲ್ತದೇನ ಆತ ಮಲ್ಪೇನ ಎಂಕ ಗೊತ್ತಿಜ್ಜಿ ಅಣ್ಣ ನಿಕ್ಕಲ ಆಶೀರ್ವಾದ ಮಾತೆರ್ಲ ಪುಗಾರಿ ಆತ ಮಲ್ಲದ ಆಲಜ್ಜಿ ಪಕ್ಷ ಎಂಕ ಗೊತ್ತನು ಪಕ್ಷದ ಹಿರಿಯಕ್ಕಲು ವರಿಷ್ಠರು ಮಾತ ಜನಕ್ಕಲು ಆಯ್ಕೆ ಮಂತಿದಿನ ಅಂಚಿನ ಒಂಜಿ ಜಿಲ್ಲೆ ಜನಪ್ರತಿನಿಧಿ ಆಯನ ಆ ಇತಿಮಿತಿಡ್ ದಾದ ಜಿಲ್ಲಾ ಪಂಚಾಯತ್ ಬರ್ಪುಂಡ ನಿಕಲ್ ಪಲ್ಲಕ್ಕನೆ ಮಾತ ಡಿಪಾರ್ಟ್ಮೆಂಟ್ ಎಲ್ಲ ಮಂತದ ಹೆಚ್ಚಿನ ಅನುದಾನ ಎನ್ನ ಕ್ಷೇತ್ರಗ ಕನ್ನಡ ಎನ್ನ ಜನಕ್ಕಲಿಗೆ ಉಪಕಾರ ಪನ್ಪನ ನೆಲೆ
ಕಟ್ಟು ಕೆಲಸ ಮಂತೊಂದುಲ್ಲ ದುಮ್ಮದ ದಿನೊಟ್ಲ ಇಂಕ ಕೆಲಸ ಮನ್ಪುನ ಶಕ್ತಿ ನಿಕ್ಲ ಆಶೀರ್ವಾದ ಬೆತ್ತದಾಲ ನಿಕ್ಲ ಇಡಕ್ಕೆ ಏನುಜಿ ನಿತ್ಯ ನಿರಂತರವಾದ ಆಶೀರ್ವಾದ ಮಂತೊಂದು ಗ್ರಾಮದ 1 ವರ್ಷಪ್ಪನ ಸಮಯಡ್ ಆ ಸರ್ವತೋಮುಖ ಅಭಿವೃದ್ಧಿಗೆ ನಿಕ್ಲ ಮಾತೆನೊಟ್ಟಿಗೆ ಕೈ ಜೋಡಿಸಲ್ಲ ಪನೊಂದು ಮಾತೆರೆಗ್ಲ ಈ ಬತ್ತಿಂಚಿನ ನೀರು ಅವೆಲ್ಲ ನಮ್ಮ ಕೋಟ್ರಾಗುತ್ತು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನದ ಬರಿಟುಲ್ಲ ನನ್ನ ಜನ್ಮೋಗ್ಲ ನಮ್ಮ ಯುಗ ಯುಗಾಂತರ ಎಲ್ಲ ನೀರ್ದ ಸಮಸ್ಯೆನೇ ಇಜ್ಜಿ ಪನ್ಪನ ಕೀರ್ತಿನ ಕನಪನಂಚಿನ ಶಕ್ತಿ ನಮ್ಮ ಸ್ಥಳ ಸಾನ್ನಿಧ್ಯದ ಮಾತ್ರ ಧರ್ಮದ ದೈವ ದೇವರ ಕೊರಡು ಪನೊಂದು ಇಂಕ ಅಣ್ಣೆ ಪಲ್ಲಕನೆ ಮಸ್ತು ಖುಷಿ ಅಂಡ್ ಎಂಕ ಅಧ್ಯಕ್ಷರಂದನಾಗ ಎನ್ನ ತೋಂದಿಲ್ಲ ಎನ್ನ ಮೂಜಿ ಕ್ಷೇತ್ರಡ್ಲ ಉವಾಣ ಎನ್ನ ಕಾರ್ಯಕ್ರಮ ಪುನಗ ಅವಳು ಪಕ್ಷಾತೀತವಾದ ಬತ್ತೆ ಹಿಂಗ ಸಪೋರ್ಟ್ ಮಂತೊಂದುಲ್ಲರ ಸೊ ವಿಶೇಷವಾದ ನಮ್ಮ ಜನಪ್ರತಿನಿಧಿ ಆಯ್ ಬೊಕ್ಕ ನಮ್ಮ ಪಕ್ಷ ತೂಪುನ ಮೊಡ್ಚಿ ಒವೇ ಒಂಜಿ ಅಭಿವೃದ್ಧಿ ಇಡ್ಲ ದಯಮಂತದ್ದು ಒವೇ ಒಂಜಿ ಕುಂಠಿತ ಮಲ್ಪ ಅಂದ ಪಕ್ಷಾತೀತವಾದ ಏಪ ಜನಪ್ರತಿನಿಧಿನಕ್ಲ ಆ ಕ್ಷೇತ್ರ ಕೆಲಸ ಮನ್ಪೇರ ಖಂಡಿತವಾದಲ್ಲ ಆ ಕ್ಷೇತ್ರ ಸರ್ವತೋಮುಖ ಅಭಿವೃದ್ಧಿ ಆಪನೆಗೆ ರಡ್ಡ ಪಾತ್ರ ಹೆಜ್ಜಿ ಪಂಡದಿನ ಅಮ್ಲ ಮುಗರ್ದ ಇಡೀ ಎಂಕ್ಲನ ಜನಪ್ರತಿನಿಧಿನಕ್ಲ ತೋಜಾತ್ ಕೊಡ್ತೇವೆ ಆ ಸಂದರ್ಭಡು ನನರ ಮಾತಾಡಲ್ಲ ಸೋಲೋಯ್ತದ್ದು ಸ್ವಲ್ಪ ಸಂದೇಶ ಮಲ್ಪ ಸರ್ವೇ ಜನ ಸುಖಿನೋ ಕಾರ್ಯಕಾರಿಣಿ ಸದಸ್ಯನ ರವೀಂದ್ರ ಶೆಟ್ರು ಅಂಜನೆ ಭೂನ್ಯಾಯ ಮಂಡಳಿದ ಸದಸ್ಯನ ಸಂಜಯ್ ಶೆಟ್ರು ಅಂಜನೆ ಹಿರಿಯರೈನ ಪದ್ಮಾಂಬರೈ ಕೋಟಗುತ್ತು ಅಂಜನೆ ಪಿತ ನರಸಿಂಹ ಆಳ್ವರು ಅಂಜನೆ ಸೇದಿನ ಆತ ನಮ್ಮ ಈ ಭಾಗದ ನಾಗರಿಕರಿಗಳ ಒಂಜೇ ವಾಕ್ಯಡು ಧನ್ಯವಾದ ಸಮರ್ಪಣೆ ಮಲ್ತೊಂದು ಅಂಜನೆ ಪೋಷಕರಲ್ಲ ಮಿತ್ರರಿಗಳ ವಂದನೆ ಮಲ್ತೊಂದು ಈ ಒಂಜಿ ಕಾರ್ಯಕ್ರಮ ಓ ಮೇಡಮ್ ಅಂಜಲ್ ನೀಡಿ ಜನ್ಲ ಜಿಲ್ಲಾ ಪಂಚಾಯತ್ ಜಿಲ್ಲಾ ಸದಸ್ಯರಾಗಿನ ಬಕ್ಕ ಆರೋಗ್ಯ ಮತ್ತು ಸಾಯಿ ಸಮಿತಿದ ಅಧ್ಯಕ್ಷರು ಅಂಚೆ ನಮ್ಮ ಮಂಡಲದ ಉಪಾಧ್ಯಕ್ಷರು ಧನಲಕ್ಷ್ಮಿ ಅಕ್ಕನ ಅನುದಾನ ನಡೆದು ಮೂಲು ಅವಳು ಬೋರ್ದ ಉದ್ಘಾಟನೆ ಅಂದು ಅಂಚೆ ಮುಲ್ಪ ಕೈತಲ್ದ ಈ ಗೂವೆಲ್ ನಂಜಿ ಉದ್ಘಾಟನೆ ಮಾಡ್ತಾ 16 ಲಕ್ಷ ಅನುದಾನದ ಉದ್ಘಾಟನೆ ಮಾಡ್ತಂದುಂಡು ಅಂಚ ಮುಲ್ಪ ಕೋಟ್ರಗುತ್ತು ಕೆಮನಕಟ್ಟ ಕರಿದೋಟ ಬಲಮಾಡಿ ಈ ಪರಿಸರದ ಜನಕ್ಕೆ ಮಾತ್ರ ಶುದ್ಧವಾಯಿನ ನಮ್ಮ ಈ ಬಾವಿ ನೀರು ಪಂಡ ಒಂದು ಪರಿಶುದ್ಧವಾದ ನೀರು ಐನು ಮಾತೆಲ್ಲ ಒದಗಿಸೋಡು ಪಂಡ ಉದ್ದೇಶೋಡು ನಂಗೆ ಅನುದಾನದ ಇದು ಇನ್ನು ಉದ್ಘಾಟನೆ ಮಾಡ್ತಂದಿದ್ದೀರಿ ಅಭಿನಂದನೆ ಸಲ್ಲಿಸೋದು ಹೋಯ್ತಾಗ್ಲಣ್ಣ ಒತ್ತೊಂದು ತಕ್ಕ ದೆಪ್ಪರೆ ಹಾಕೋ ದೆತ್ತಿನ ಮಠ ಅದೇ